ಭಾರತೀಯ ಜನತಾ ಪಾರ್ಟಿ 121 ಕಾಪು ವಿಧಾನಸಭಾ ಕ್ಷೇತ್ರದ ಚುನಾವಣಾ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮ ಭಾರತೀಯ ಜನತಾ ಪಾರ್ಟಿಯ ಚುನಾವಣಾ ಕಾರ್ಯಾಲಯ ಕಾಪುವಲ್ಲಿ ನೆರವೇರಿತು. ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಮಟ್ಟ ರತ್ನಾಕರ್ ಹೆಗಡೆ, ಈ ಬಾರಿಯ ಪ್ರಣಾಳಿಕೆಯಲ್ಲಿ ಜನಪರವಾದಂತಹ ಅನೇಕ ಯೋಜನೆಗಳನ್ನು ಹಾಕಿಕೊಳ್ಳಲಾಗಿದೆ ಎಂದರು. ಬಳಿಕ ಮಾತನಾಡಿದ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು, ಪ್ರಣಾಳಿಕೆಯಲ್ಲಿರುವ ಅಭಿವೃದ್ಧಿಗಳನ್ನು ನೆರವೇರಿಸುವುದಾಗಿ ಭರವಸೆ ಕೊಟ್ಟು ನಾವೆಲ್ಲರೂ ಕಾಪು ಕ್ಷೇತ್ರವನ್ನು ರಾಜ್ಯದ ನಂಬರ್ 1 ಕ್ಷೇತ್ರವನ್ನಾಗಿ ಮಾಡೋಣ ಎಂದು ಹೇಳಿದರು. ಈ ಸಂದರ್ಭ ಕಾಪು ವಿಧಾನಸಭಾ ಶಾಸಕರಾದ ಶ್ರೀ ಲಾಲಾಜಿ ಮೆಂಡನ್, ಕಾಪು ಕ್ಷೇತ್ರ ಬಿಜೆಪಿ ಅಧ್ಯಕ್ಷರಾದ ಶ್ರೀಕಾಂತ್ ನಾಯ್ಕ್, ದೆಹಲಿ ಶಾಸಕರು ಹಾಗೂ ಚುನಾವಣಾ ಪ್ರವಾಸಿ ಪ್ರಭಾರಿ ವಿಜೇಂದ್ರ ಗುಪ್ತಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಕಾಪು ದೀಪೋತ್ಸವದಲ್ಲಿ ಮೀನುಗಾರಿಕೆ ಅನುಕೂಲವಾದ ಮೀನುಗಾರಿಕಾ ಜೆಟ್ಟಿ ಈಗಾಗಲೇ ಜೆಟ್ಟಿಯಲ್ಲಿ ಉಂಟು. ಆದರೂ ಕೂಡ ಇನ್ನೂ ಕೂಡ ಹೊಸ ಜೆಟ್ಟಿಗಳ ನಿರ್ಮಾಣ 150 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ಬಹುಶಃ ಅದನ್ನು ಪ್ರಿಲಿಮಿನರಿ ಆಗಿ ಯಾವ ರೀತಿ ಮಾಡಬೇಕನ್ನೋ ಆಲೋಚನೆಯನ್ನು ಕೂಡ ಮಾಡಲಾಗಿದೆ. ಸರ್ವ ಋತುವಿನಲ್ಲೂ ಕೂಡ ಜೆಟ್ಟಿ ಮೀನುಗಾರರು ತಮ್ಮ ದೋಣಿಗಳನ್ನು ನಿಲ್ಲಿಸಲಿಕ್ಕೆ, ಲ್ಯಾಂಡಿಂಗ್ ಮಾಡಲಿಕ್ಕೆ, ಮೀನನ್ನು ಹಿಡಲಿಕ್ಕೆ ಒಂದು ಅವಕಾಶ, ಮೀನನ್ನು ತಡೆಮುಟ್ಟಿಸುವಂಥ ದೋಣಿಗಳನ್ನು ತಡೆಮುಟ್ಟಿಸುವ ಅವಕಾಶವನ್ನು ಮಾಡಿಕೊಟ್ಟಾಗಿ ಆಗಬೇಕಾಗಿರುವ ಕೆಲಸಗಳನ್ನು ಮಾತುಕತೆ ಸೂಚಿಸಿದೆ. ಅದರಂಥ ಇದು ಮಾತ್ರ ಅಲ್ಲ, ಎಲ್ಲವನ್ನೂ ಕೂಡ ಮಾಡುವುದಕ್ಕೆ ಕೆಲವೊಂದು ಮುಖ್ಯ ಪಾಯಿಂಟ್ಸ್ಗಳನ್ನು ಹೇಳಿವೆ. ಶಾಸಕರಾದ ಲಾಲಾಜಿ ಮೆಂಡನ್ ಅವರು ಕಳೆದ 15 ವರ್ಷಗಳಲ್ಲಿ 10 ವರ್ಷ ಪ್ಲಸ್ ಮತ್ತೆ 5 ವರ್ಷಗಳಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಅದಕ್ಕೆ ಸನ್ಮಾನ್ಯ ಗುರುಮೇಶ್ ಸುರೇಶ್ ಶೆಟ್ಟಿ ಅವರು ದೇವರ ಆಶೀರ್ವಾದ, ಕೇಂದ್ರ ಸರ್ಕಾರದ ಆಶೀರ್ವಾದದಿಂದ ಶಾಸಕರಾದ ನಂತರ ಕೆಲವೊಂದು ವಿಚಾರಗಳೆಲ್ಲ ಇಲ್ಲಿ ನಾವು ಹೇಳಿದ್ದೇವೆ. ಒಂದು ಕಾಪು ತಾಲೂಕಾಗಿದೆ. ತಾಲೂಕಾದ ನಂತರ ಮಿನಿ ವಿಧಾನಸೌಧ ಕಟ್ಟಡ ಕೂಡ ಇವತ್ತು ಉದ್ಘಾಟನೆಯನ್ನು ಸನ್ಮಾನ್ಯ ಶಾಸಕರಾದ ಲಾಲಾಜಿ ಅವರಿಗೆ ಆಗಿದೆ.